ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಂಚ ಗ್ಯಾರಂಟಿ ಯೋಜನೆಯನ್ನ ಅವಮಾನಿಸಿದ್ದರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ನಿಯೋಗ ಕಾರ್ಕಳ ನಗರ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಕೋಟ್ಯಾಂತರ ಜನರು ಫಲಾನುಭವಿಗಳಾಗಿರುವ ಗ್ಯಾರಂಟಿ ಯೋಜನೆಯನ್ನ ಹುಚ್ಚು ಯೋಜನೆಯೆಂದು ಮತ್ತು ಗ್ಯಾರಂಟಿ ಯೋಜನೆಯ ಬಗ್ಗೆ ಅವಹೇಳನಕಾರಿಯಾಗಿ ಆಕ್ಷೇಪಾರ್ಹ ಪದ ಬಳಕೆಯ ವಿರುದ್ಧ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಮನವಿಯನ್ನ ಸಲ್ಲಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಬೋಧ್ ರಾವ್ ಅವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಠಾಣೆಗೆ ತೆರಳಿ ಮನವಿಯನ್ನ ಸಲ್ಲಿಸಿದರು. ನ್ಯೂಸ್ ಕಾರ್ಕಳ ಎಂಬ ವೆಬ್ ನ್ಯೂಸ್ ಚಾನೆಲ್ ಒಂದು ಕಾರ್ಕಳದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ನಿನ್ನೆ ತನ್ನ ಸಂಪಾದಕೀಯದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಬರೆದಿದ್ದಾರೆ. ಗ್ಯಾರಂಟಿ ಯೋಜನೆಯನ್ನು ಹುಚ್ಚು ಯೋಜನೆ ಅಂತ ಅವರು ಬರೆದಿದ್ದಾರೆ ಮತ್ತು ಅವರ ಸುದ್ದಿಯ ಎಲ್ಲ ಸಂದರ್ಭಗಳು ಕೂಡ ಈ ಗ್ಯಾರಂಟಿ ಯೋಜನೆಯನ್ನು ಅತ್ಯಂತ ಕೀಳು ಮಟ್ಟದಲ್ಲಿ ಮತ್ತು ಅವಹೇಳನವಾಗಿ ಬರೆದಿದ್ದಾರೆ. ಒಂದು ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯ ಅವರಿಗೆ ಬರೀಲಿಕ್ಕೆ ಸ್ವಾತಂತ್ರ್ಯ ಇದೆ, ಆದರೆ ಕೆಟ್ಟದಾಗಿ ಬರೆಯುವಂಥ ಅಧಿಕಾರ ಅದು ಯಾರಿಗೂ ಇರಲಿಲ್ಲ. ಈ ರಾಜ್ಯದಲ್ಲಿ ಕೋಟ್ಯಾಂತರ ಜನರು ಫಲಾನುಭವಿಗಳಾಗಿರುವ ಒಂದು ಯಶಸ್ವಿ ಯೋಜನೆ ಹೇಳಿದರೆ ಅದು ಗ್ಯಾರಂಟಿ ಯೋಜನೆ. ಅಂಥ ಯೋಜನೆಯನ್ನು ಅತ್ಯಂತ ಕೆಟ್ಟದಾಗಿ ಬರೆದಿರುವ ನ್ಯೂಸ್ ಕಾರ್ಕಳದ ಸಮಿತಿಗೆ ಮತ್ತು ಆ ವೆಬ್ ನ್ಯೂಸ್ನ ವಿರುದ್ಧವಾಗಿ ನಾವು ಕಾರ್ಕಳ ನಗರ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತೇವೆ. ಇನ್ನು ಮುಂದೆ ಯಾವತ್ತೂ ಅವರು ಇಂಥ ಪದಗಳನ್ನು ಬಳಕೆ ಮಾಡಬಾರ್ದು. ಯಾಕೆ ಹೇಳಿದರೆ ಕೋಟ್ಯಾಂತರ ಜನರು ಅದರ ಫಲಾನುಭವಿಗಳಿದ್ದಾರೆ. ನಮಗೆಲ್ಲರಿಗೂ ಕೂಡ ಬಹಳ ಬೇಜಾರಾಗಿದೆ. ಜನರ ಬದುಕಿಗೆ ಒಂದು ಆಸರಾಗಿರುವಂತಕ್ಕಂಥ ಈ ಗ್ಯಾರಂಟಿ ಯೋಜನೆಯನ್ನು ಅವಹೇಳನವಾಗಿ ಬರೆದಿರುವಂಥದ್ದು ನಾವು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅತ್ಯಂತ ಕಠಿಣ ಶಬ್ದಗಳಲ್ಲಿ ತೀವ್ರವಾಗಿ ಖಂಡಿಸುತ್ತದೆ ಮತ್ತು ನ್ಯೂಸ್ ಕಾರ್ಕಳ ವೆಬ್ ನ್ಯೂಸ್ನ ಯಾರೆಲ್ಲ ಇದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮಕ್ಕಾಗಿ ನಾವು ಕಾರ್ಕಳ ನಗರ ಠಾಣೆಗೆ ದೂರನ್ನು ಕೊಡ್ತಾ ಇದ್ದೇವೆ. ನಿನ್ನೆ ದಿವಸ ಗ್ಯಾರಂಟಿ ಯೋಜನೆಯ ಬಗ್ಗೆ ನಮ್ಮ ಕಾರ್ಕಳದ ನ್ಯೂಸ್ ಕಾರ್ಕಳದವರು ಒಂದು ಅವಹೇಳನಕಾರಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾವು ಖಂಡಿತವಾಗಿಯೂ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇದು ಸಾವಿರಾರು ಜನರ ಕುಟುಂಬದ ಒಂದು ಉದ್ಧಾರ ಆಗುವಂಥ ಯೋಜನೆ ಇದು. ಎಷ್ಟೋ ಜನರು ಇದರ ಯೋಜನೆಯಿಂದ ಫಲಾನುಭವಿಗಳು ಬದುಕು ಸಾಗಿಸಿಕೊಂಡು ಬರ್ತಾ ಇದ್ದಾರೆ. ಆದರೆ ಪತ್ರಿಕೆಯವರು ಈ ರೀತಿ ಬರೆಯುವಂಥದ್ದು ಖಂಡನೀಯ. ಯಾಕಂತ ಹೇಳಿದರೆ ಪತ್ರಿಕೆಯವರಿಗೂ ಸಮಾಜದ ಬಗ್ಗೆ ಕಳಕಳಿ ಇರುವಂಥದ್ದು. ಹಾಗಾಗಿ ಇದರ ಬಗ್ಗೆ ಇವತ್ತು ನಾವು ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಕೊಡ್ತಾ ಇದ್ದೇವೆ. ಇನ್ನು ಮುಂದೆ ಈ ರೀತಿ ಆದಲ್ಲಿ ನಾವು ಖಂಡಿತವಾಗಿಯೂ ಹಳ್ಳಿಗಳಲ್ಲಿ ಫಲಾನುಭವಿಗಳನ್ನು ಕರ್ಕೊಂಡು ಬಂದು ಅವರ ಪತ್ರಿಕೆಯ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡುವವರಿದ್ದೇವೆ. ಖಂಡಿತವಾಗಿಯೂ ಇದರ ಬಗ್ಗೆ ಎಲ್ಲ ಪತ್ರಿಕೆಯವರು ಇದರ ಬಗ್ಗೆ ಬರಿಬೇಕು. ಯಾಕಂತ ಹೇಳಿದರೆ ಇದೊಂದು ಒಳ್ಳೆಯ ಯೋಜನೆ, ಜನಪರವಾದಂಥ ಯೋಜನೆ. ಇವರು ಸ್ವಲ್ಪ ಹಳ್ಳಿಗಳಿಗೆ ಬಂದು ಹಳ್ಳಿಗಳಲ್ಲಿ ನೋಡಲಿ, ಇವರು ಯಾವ ರೀತಿ ಜನರ ಕಷ್ಟಗಳಿವೆ ಅಂತ ಹಳ್ಳಿಗಳಲ್ಲಿ ನೋಡಲಿ. ಇವರು ಎಲ್ಲಿಂದ ಬಂದು ಇಲ್ಲಿ ಪತ್ರಿಕೆ ಇಟ್ಕೊಂಡು ಇಲ್ಲಿ ಈ ಯೋಜನೆ ಬಗ್ಗೆ ಬರೆಯುವುದಾದರೆ ನಮ್ಮ ಕಾರ್ಕಳ ನ್ಯೂಸ್ ಕಾರ್ಕಳ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ ಕಾರ್ಕಳದಲ್ಲಿ ಎಷ್ಟೋ ಜನರ ಬಡವರ ಹಳ್ಳಿಗೆ ಹೋಗಿ ಅವರು ಇದರ ಬಗ್ಗೆ ನೋಡಬೇಕು. ಯಾಕಂತ ಹೇಳಿದರೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಬರೆದ್ರೆ ಬರೀರಿ, ನಿಮ್ಗೆ ಏನು ಒಳ್ಳೆಯದು ಬರಿಬೋದು, ಕೆಟ್ಟದ್ದು ಬರಿಬೋದು, ಆದರೆ ಇದರ ಬಗ್ಗೆ ನೀವು ಕೆಟ್ಟದಾಗಿ ಬರೆದಿದ್ದೀರಿ. ಹಾಗಾಗಿ ಇದನ್ನು ನಾವು ಖಂಡಿತವಾಗಿಯೂ ಖಂಡಿಸ್ತೇವೆ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಅಜಿತ್ ಹೆಗ್ಡೆ ಹಾಗೂ ಸಮಿತಿಯ ಸದಸ್ಯರು, ಕೆಎಂಎಫ್ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿ, ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಸೂರಜ್ ಶೆಟ್ಟಿ, ಮಲಿಕ್ ಅತ್ತೂರ್, ಗ್ರಾಮೀಣ ಸಮಿತಿ ಅಧ್ಯಕ್ಷರಾದ ಸುಬೋಧ್ ಶೆಟ್ಟಿ, ರುಕ್ಮಯ್ಯ ಶೆಟ್ಟಿಗಾರ್ ಮೊದಲಾದವರು ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ. Volkswagen Mangalore, Airport Road, Yeyadi, Mangalore. Volkswagen.